ನಮ್ಮ ಇವತ್ತಿನ ಫೇಸ್ ಟು ಫೇಸ್ ಅತಿಥಿ ರಹೀಂ ಉಚ್ಚಿಲ್. ಬಿಜೆಪಿನ ಅಷ್ಟು ಮುಖ್ಯ ಯಾಕೆ ಅಂತ ಹೇಳಿ? ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪಕ್ಷ. ಬಿಜೆಪಿಗೆ ಸೇರಿದ್ರಿಂದ ರಹೀಂ ಉಚ್ಚಿಲ್ ಅವರು ಪಡ್ಕೊಂಡಿದ್ದೇನೂ ಇಲ್ಲ, ಎಲ್ಲವೂ ಕೂಡ ಕಳ್ಕೊಂಡಿದೆ. ಖಂಡಿತವಾಗಿಯೂ ಒಂದು ಬೆರಳು ಹೋಗಿದೆ, 3 ತುಂಡು ಮಾಡಿದಂತ ನನ್ನ ಕೈ. ರಹೀಂ ಉಚ್ಚಿಲ್ ಅವರಿಗೆ RSS ಸಂಘ ಪರಿವಾರ ಅಂತ ಹೇಳಿದ್ರೆ ತುಂಬಾನೇ ಅಚ್ಚುಮೆಚ್ಚು, ಇಸ್ಲಾಂಗೆ ಸಂಬಂಧಪಟ್ಟಂತ ಸಂಘಟನೆ ಅಂತ ಹೇಳಿದ್ರೆ ಸ್ವಲ್ಪ ದೂರ. ನಮ್ಮ ಪ್ರಕಾರ ಈ ಶರಿಯತ್ ಕಾನೂನು ಮತ್ತು ಭಾರತೀಯ ಸಂವಿಧಾನವನ್ನು ಪ್ರೀತಿಸದಿದ್ದರೆ, ದೇಶವನ್ನು ಪ್ರೀತಿಸದಿದ್ದರೆ ಅವನು ಮುಸಲ್ಮಾನ್ನೇ ಆಗುವುದಿಲ್ಲ. ಮುಸ್ಲಿಮರು ಎಲ್ಲರೂ ಕೂಡ ಶರಿಯತ್ ಕಾನೂನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಈ ನೆಲದಲ್ಲಿ. ಈ ಬಹುಸಂಖ್ಯಾತ ಸಂಸ್ಕೃತಿಯ ಮಧ್ಯದಲ್ಲಿ ಇದ್ದು ಈ ದೇಶದಲ್ಲಿ ಹುಟ್ಟಿರುವುದೇ ಧನ್ಯ. ಲವ್ ಜಿಹಾದ್ ಅನ್ನುವಂಥದ್ದು ಇಸ್ಲಾಂ ಅಲ್ಲಿ ಇದೆ. ಆ ಹೆಣ್ಣಿನ ಮೇಲೆ ಇವನಿಗೆ ಪ್ರೀತಿ ಇದೆ, ಅವನ ಕಾಮದ ತೀಟೆ ತೀರಿಸಲಿಕ್ಕಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಸ್ಲಿಂ ಯುವಕರು ತಮ್ಮ ಕುರಾನ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ಆ ಮತಿಗೆಟ್ಟ ಮೌಲಾನ ಇದ್ದಾನಲ್ಲ, ಅವನು ಬಾಯಿಗೆ ಬಂದ ಹಾಗೆ ಮಾತಾಡಿ ಇಲ್ಲಿ ಪ್ರಚೋದನೆ ಕೊಟ್ಟಿದ್ದಾನೆ. ದೇವಸ್ಥಾನಗಳಿಗೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಕರೆಸಿದ್ದೀರಾ, ಅವನಿಗೆ ಪ್ರಸಾದವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ. 3 ಕೋಟಿ ದೇವರನ್ನು ಕೂಡ ನಾನು ಗೌರವಿಸ್ತೇನೆ. ಅವನು ಅಲ್ಲಾಹನಲ್ಲದೆ ಬೇರೆ ಯಾರನ್ನು ಯೂಟಿಗಾದರೆ ನಂಬುವುದಿಲ್ಲ ಅಂತ ಗೊತ್ತಿದ್ದ ಮೇಲೆ ಅವನು ನೀವು ದೇವಸ್ಥಾನಕ್ಕೆ ಯಾಕೆ ಕರೆಸುವುದು? ಒಂದು ವೇಳೆ ಶಾಸಕನಾಗಿದ್ರೆ ಏನು ಮಾಡ್ತಿದ್ದೆ? ಕೋಲಕ್ಕೆ ಕರೆದ್ರೆ ಆ ದೇವಸ್ಥಾನಕ್ಕೆ ಬರುವ ಹಿಂದೂ ಭಕ್ತಾದಿಗಳೇ ನಿಮ್ಮ ಚಪ್ಪಲಿಯನ್ನ ನೋಡಿಸ್ತೇನೆ. ಗೋಹತ್ಯೆ ಬಗ್ಗೆ ವಿಚಾರಗಳು ಹೇಳೋದಾದ್ರೆ ಕುರಾನ್ ಆಧಾರಿತವಾಗಿ ಯಾವುದಾದ್ರೂ ಮುಸಲ್ಮಾನರು ಬಂದು ಹೇಳಿ, ಗೋಮಾಂಸವನ್ನು ಪ್ರವಾದಿಯವರು ಭಕ್ಷಣೆ ಮಾಡಿದ ಹದೀಸ್ ಇದೆ ಅಂತವ್ರು ಹೇಳಿ. ಇಸ್ಲಾಮನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು ಮುಸಲ್ಮಾನರನ್ನು ನೋಡಿದರೆ ಆಗುದಿಲ್ಲ. ಮುಸಲ್ಮಾನ ಬಾರಲ್ಲಿ ಇರ್ತಾನೆ. ಆದ್ರೆ ಈಗ ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ವಕ್ಫ್ ಬಿಲ್ಗೆ ತಾವು ವಿರುದ್ಧವಾಗಿದ್ದೀರಾ? ವಕ್ಫ್ ಸುತ್ತು ಮರಳಿ ಬಂದರೆ ಲಾಭ ಯಾರಿಗೆ? ಒಂದು ಹಿಂದೂವಿಗೆ ಸಿಗ್ತದಾ? ಸಿಗಲ್ಲ. ಇದರ 1 ರೂಪಾಯಿ ಹಿಂದೂವಿಗೆ ಸಿಗ್ತದಾ? ಸಿಗಲ್ಲ.